ದೇಶದ ಗಡಿಯಲ್ಲಿ ಉಗ್ರಗಾಮಿಗಳು ನಡೆಸಿದ ದಾಳಿ ಎದುರಿಸಿದ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ ಇಬ್ಬರು ಉಗ್ರಗಾಮಿಗಳನ್ನು ಕೊಂದ ವೀರ ಯೋಧ ಜುಬೇರ್ ನೇರಂಗಿ ಅವರನ್ನ ಟೀಮ್ ಬಿ ಹ್ಯೂಮನ್ ಹಾಗೂ ಟ್ಯಾಲೆಂಟ್ ರಿಸರ್ಚ್ ಫೌಂಡೇಶನ್ನಿಂದ ನಗರದ ಕಂಕನಾಡಿಯ ವಿಶ್ವಾಸ್ ಕ್ರೌನ್ನ ಟ್ಯಾಲೆಂಟ್ ಸಭಾಂಗಣದಲ್ಲಿ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ವೀರಯೋಧ ಜುಬೇರ್ ನೇರಂಗಿ ಅವರು 2018ರ ಫೆಬ್ರವರಿಯಲ್ಲಿ ಘಟನೆಯು ತುಂಬಾ ಮಹತ್ವದ್ದು. 1.5 ದಿನಗಳ ಕಾಲ ಕಾರ್ಯಾಚರಣೆ ನಡೆಸಿದವು. ವೈರಿಗಳನ್ನು ನಾಶಪಡಿಸುವಲ್ಲಿ ಯಶಸ್ವಿಯಾದ್ವಿ ಎಂದರು. ನಮ್ಮ ಪೋಷಕರು ಎಲ್ಲರೂ ಕೂಡ ನಾನು ಕೂಡ ಜಾಯಿನ್ ಆಗಬೇಕಾದ್ರೆ ನನಗೆ ಕೂಡ ಎದುರಿಸ್ತಾ ಇದ್ರು. ಅದಕ್ಕೆ ಹೋಗ್ಬೇಡ, ಅದು ಕಷ್ಟ ಇದೆ, ಹಾಗೆ ಇದೆ, ಹೀಗೆ ಇದೆ, ಟ್ರೈನಿಂಗ್ ಆ ರೀತಿ ಇದೆ. ಅದೇ ನನ್ನ ಜೊತೆ ಹೋದವನು ಟ್ರೈನಿಂಗ್ ಇಂದಲೂ ಕೂಡ ಓಡಿಕೊಂಡು ಬಂದ ಹೊರಗಡೆ, ಅಂದ್ರೆ ಕಷ್ಟ ಇದೆ ಅಂತ. ಅವಾಗ ನಾನು ಎದುರ್ತಾ ಇದ್ದೆ. ಮತ್ತೆ ಅದರ ಒಳಗಡೆ ಹೋದ್ರೆ ನಾರ್ಮಲ್ ಆಗಿದೆ. ಅಂದ್ರೆ ರನ್ನಿಂಗ್ ನಾವು ಇಲ್ಲಿ ಬೆಳಿಗ್ಗೆ ಕೂಡ ಮಾಡ್ತೇವೆ, ವಾಕಿಂಗ್ ಮಾಡ್ತೇವೆ, ರನ್ನಿಂಗ್ ಮಾಡ್ತೇವೆ, ಜಿಮ್ಗೆ ಹೋಗಿ ಹಣ ಕೊಟ್ಟು ಟ್ರೇಡ್ ಮಿಲ್ ಅಲ್ಲಿ ರನ್ನಿಂಗ್ ಮಾಡ್ತೇವೆ ನಾವು. ಅದಕ್ಕಿಂತ ನಾವು ಫೋರ್ಸ್ ಅಲ್ಲಿ ಹೋದ್ರು ಕೂಡ ಅದೇ ರನ್ನಿಂಗ್ ಇರುವಂತದ್ದು. 20 ಕಿಲೋಮೀಟರ್ ಹೋಗ್ಬೇಕು ಅಂದ್ರೆ ಯುವಕರಿಗೆ ಕಷ್ಟ ಏನಲ್ಲ. 20 ಕಿಲೋಮೀಟರ್ ಓಡೋದು ಅಥವಾ 50 ಕಿಲೋಮೀಟರ್ ಓಡೋದು ಕಷ್ಟ ಏನಿಲ್ಲ. ಅಂದ್ರೆ ಯುವಕರು ತಿಳಿಬೇಕಾದಂಥದ್ದು ನಾವು ದೇಶಕ್ಕೋಸ್ಕರ ಏನ್ ಮಾಡ್ಬೇಕು, ಯಾರ ಫಾಲೋವರ್ಸ್ ಆಗ್ಬೇಕು ನಾವು. ಅಂದ್ರೆ ಇವತ್ತು ನೋಡಿ ಪಬ್ಜಿ ಆಡ್ತಾ ಡ್ರಗ್ಸ್ ಗಳ ಹಿಂದೆ ನಾವು ಅವರ ಫಾಲೋವರ್ ಆಗುವಂತದ್ದು, ಅಥವಾ ಇನ್ನು ಮೈಕ್ ಸಿಕ್ಕಾಗ ಏನೇನು ಮಾತಾಡುತ್ತಾ ಅವರ ಹಿಂದೆ ನಾವು ಅವರ ಫಾಲೋವರ್ ಆಗುವಂತದ್ದು. ಕಾರ್ಯಕ್ರಮದಲ್ಲಿ ಶಾಸಕ ವೇದವ್ಯಾಸ್ ಕಾಮತ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಇವತ್ತು ನಾವೆಲ್ಲರೂ ಬಹಳ ಯಶಸ್ಸಿನಿಂದ ಮಂಗಳೂರಿನಲ್ಲಿ ನಿರಂತರವಾಗಿ ಓಡಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನೂರಾರು ಜುಬೇರ್ ಅವರು ಆ ಗಡಿ ಪ್ರದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಯಾವುದೇ ರೀತಿಯ ಹಬ್ಬಗಳು ಇಲ್ಲ, ಯಾವುದೇ ರೀತಿಯ ಮನೆಯ ಕುಟುಂಬದೊಂದಿಗೆ ದಿನನಿತ್ಯ ಊಟ ಮಾಡುವ ಅವಕಾಶಗಳು ದೊರೆಯುವುದಿಲ್ಲ. ಎಲ್ಲೋ ಒಂದು ಕಡೆ ಬಹಳ ದೊಡ್ಡ ರೀತಿಯ ತ್ಯಾಗವನ್ನ ಮಾಡ್ತಾ ಈ ದೇಶದ ಗಡಿಯನ್ನ ಕಾಯಬೇಕು. ಖಾಲಿ ಗಡಿಯನ್ನ ಕಾಯುವುದು ಅಂತ ಹೇಳಿದ್ರೆ ಸಾವಿರಾರು ಜನರು ಹೋಗಿ ಕಾಯಬಹುದು. ಆದ್ರೆ ತನ್ನ ಜೀವವನ್ನ ಪಣತೊಟ್ಟು ಕಾಯಬೇಕು ಅಂತೇಳಿ ಆದ್ರೆ ಬಹಳ ದೊಡ್ಡ ಗೌರವವಾದ ಕೆಲಸ ಅದು. ಅದಕ್ಕೆ ನಾನು ಜುಬೇರ್ ಅವರಿಗೆ ಕೈ ಕೊಡ್ತಿದ್ದೇನೆ. ಈ ವೇಳೆ ಶಾಸಕ ಯುಟಿ ಖಾದರ್, ಸಲಾಂ ಉಸ್ತಾದ್ ಎಕ್ಸ್ಪರ್ಟೈಸ್ ಕಾಂಟ್ರಾಕ್ಟಿಂಗ್ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಶೇಖರ್ ನಿರೆ ಮತ್ತಿತರರು ಉಪಸ್ಥಿತರಿದ್ದರು. ಬಹುಶಃ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಬಹುಶಃ ನೀವು ದೊಡ್ಡ ಗೌರವ ಬರುವಂತ ಕೆಲಸಕ್ಕಾಗಿ ಮಾಡಿದ್ದೀವಿ. ಜುಬೇರ್ ಅವರು ನಾನು ಮೊನ್ನೆ ಕಾರ್ಯಕ್ರಮಕ್ಕೆ ಭೇಟಿಯಾಗಿ ಪರಿಚಯ ಮಾಡಿಕೊಂಡು ಬಹಳಷ್ಟು ಮಾತಾಡಿದ್ದೇವೆ. ಬಹುಶಃ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಬಹುಶಃ ಯೋಧರು ನಮ್ಮಲ್ಲಿ ನಾವು ಇವತ್ತು ಸುರಕ್ಷತೆಯಲ್ಲಿ ಕಣ್ಣು ಮುಚ್ಚಿ ಮಲಗುತ್ತಿದ್ರೆ ಅದು ಬಹುಶಃ ಗಡಿ ಪ್ರದೇಶದಲ್ಲಿ ನಮ್ಮನ್ನು ಕಾಯುವಂತ ವೀರ ಯೋಧರನ್ನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ವೀರ ಯೋಧರನ್ನು ಎಲ್ಲ ಜಾತಿ, ಎಲ್ಲ ಮತ, ಎಲ್ಲ ವರ್ಗದ ಜನಸಾಮಾನ್ಯರು ಅತ್ಯಂತ ಪ್ರೀತಿಸಬೇಕು, ಗೌರವಿಸಬೇಕು, ಅವರಿಗೆ ಪ್ರಾರ್ಥಿಸುವುದು ನಮ್ಮೆಲ್ಲರ ಸರ್ವರ ಇವತ್ತು ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಇವತ್ತು ಜುಬೇರ್ ಅವರು ಒಂದು ಪ್ರೇರಣಾ ಶಕ್ತಿ ಆಗಬೇಕು. ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಹುಶಃ ಇವತ್ತು ಈ ರೀತಿಯ ಸೇನೆಯಲ್ಲಿ ಸೇರುವಂತಲಿಕ್ಕೆ ನಿಮ್ಮ ವಿಶೇಷ ಒಂದು ಜನಜಾಗೃತಿ ಮತ್ತು ಒಂದು ಪ್ರೇರಣೆ ಆಗಬೇಕು. ಇವಿಷ್ಟು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಇದು ಮುನ್ನುಡಿ, ಮುನ್ನಡೆಗಾಗಿ.